ನ್ಯಾಷನಲ್ ವಿಯಾಕಮ್ 18ರ ಬಹು ಜನಪ್ರಿಯ ವಿಡಿಯೋ ಸ್ಟ್ರೀಮಿಂಗ್ ವೇದಿಕೆಯಾಗಿರುವ ವೂಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿಗ್ ಬಾಸ್ OTT ಕನ್ನಡ ಪ್ರಸಾರವಾಗಲಿದೆ. ಕಳೆದ ವರ್ಷ ಹಿಂದಿಯಲ್ಲಿ ಪ್ರಸಾರವಾದ ಬಿಗ್ ಬಾಸ್ OTTಯಿಂದ ಉತ್ತೇಜನಗೊಂಡು ಡಿಜಿಟಲ್ ಮನೋರಂಜನಾ ಕ್ಷೇತ್ರವನ್ನು ವಿಸ್ತರಿಸುವ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕನ್ನಡದಲ್ಲಿ ವೀಕ್ಷಕರ ಪಾಲಿಗೆ ವೂಟ್ ಮನರಂಜನಾತ್ಮಕ ದೃಷ್ಟಿಯಿಂದ ಆಗಸ್ಟ್ 6ರಿಂದ ಅಗ್ರಸ್ಥಾನ ಪಡೆಯುವಲ್ಲಿ ಅನುಮಾನವಿಲ್ಲ. ಮುಂದಿನ 6 ವಾರಗಳ ಕಾಲ ವೀಕ್ಷಕರಿಗೆ 24x7 ಸಮಯ ನೇರ ಪ್ರಸಾರವನ್ನು ಮನೆಯಲ್ಲೇ ಕುಂತು ನೋಡಬಹುದು. ಡಿಜಿಟಲ್ ಎಕ್ಸ್ಕ್ಲೂಸಿವ್ ಆವೃತ್ತಿಯ ಬಿಗ್ ಬಾಸ್ OTT ಕನ್ನಡವನ್ನು ಆನ್ ಬೋರ್ಡ್ಸ್ ವಿಮಲ್ ಎಲೈಚಿ ಸಹ ಪ್ರಸ್ತುತಿ ಪ್ರಾಯೋಜಕರು ಮತ್ತು ಪೇಟಿಎಂ ವಿಶೇಷ ಪ್ರಾಯೋಜಕತ್ವದಲ್ಲಿ ವೂಟ್ನಲ್ಲಿ ವೀಕ್ಷಿಸಬಹುದು. ಸಾಕಷ್ಟು ಆಕರ್ಷಕವಾಗಿರುವ ಬಿಗ್ ಬಾಸ್ ಪ್ರಮೋವನ್ನು ಕನ್ನಡ ಚಿತ್ರರಂಗದ ಬಾದ್ಶಾ ಕಿಚ್ಚ ಸುದೀಪ್ ಅವರು ಇಂದು ಅನಾವರಣಗೊಳಿಸಿದರು. OTT ಶೋನ ಮೊದಲ ಆವೃತ್ತಿಗೆ ಕಿಚ್ಚ ಸುದೀಪ್ ಅವರು ರೆಡ್ ಕಾರ್ಪೆಟ್ ಮೂಲಕ ಆಗಮಿಸಿ ತಮ್ಮದೇ ಶೈಲಿಯಲ್ಲಿ ಅನಾವರಣಗೊಳಿಸಿದರು. ಮೊದಲ OTT ಆವೃತ್ತಿಯಲ್ಲಿ ವೀಕ್ಷಿಸಲು ಉತ್ಸುಕನಾಗಿದ್ದು ಇದೊಂದು ಉತ್ತಮ ಬೆಳವಣಿಗೆಯಾಗಿದೆ. ಹೊಸ ಅವತರಣಿಕೆಯು ಜನರಲ್ಲಿ ಕ್ರೇಜ್ ಮೂಡಿಸಲಿದೆ. OTTಯಲ್ಲಿ ಕನ್ನಡದ ಬಿಗ್ ಬಾಸ್ ತರುವುದು ಕನಸಾಗಿತ್ತು. 24x7 ವೇಳೆಯಲ್ಲೂ ಜನರು ನೇರ ಪ್ರಸಾರ ನೋಡಬಹುದು. ಇಲ್ಲಿ ಮನರಂಜನೆ ಡ್ರಾ ಮುಗಿದ 6 ವಾರಗಳ ಕಾಲ ವೀಕ್ಷಕರ ಗಮನ ಸೆಳೆಯಲಿದೆ. ಬಿಗ್ ಬಾಸ್ ಹುಚ್ಚು ಇದೀಗ ಆರಂಭಗೊಂಡಿದೆ, ನೋಡ್ತಾ ಇರಿ ಎಂದು ಸುದೀಪ್ ಕರೆ ನೀಡಿದರು. ಬಿಗ್ ಬಾಸ್ ಕನ್ನಡದ ಹಿಂದಿನ ಆವೃತ್ತಿಗಳು ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದವು. ಆಸಕ್ತಿದಾಯಕ ಸ್ಪರ್ಧಿಗಳು ಸ್ಪರ್ಧಿಸಿದ್ದಾರೆ. ಟಿವಿ ರಿಯಾಲಿಟಿ ಸೆಗ್ಮೆಂಟ್ನಲ್ಲೇ ಇದು ತುಂಬಾ ಪ್ರಸಿದ್ಧಿ ಪಡೆದ ಕಾರ್ಯಕ್ರಮವಾಗಿದೆ. ಈ ಬಾರಿ OTTಯಲ್ಲೂ ಅದೇ ರೀತಿಯ ಮನರಂಜನೆ ಮುಂದುವರಿಯಲಿದೆ ಎಂದು ಮಾತು ಕೊಡುತ್ತೇವೆ. ಶೀಘ್ರವೇ OTT ಆವೃತ್ತಿ ನಿಮ್ಮ ಮುಂದೆ ಬರಲಿದೆ. ವೀಕ್ಷಕರು ಇದರ ಕಡೆ ಹೆಚ್ಚಿನ ಗಮನ ಹರಿಸುವ ವಿಶ್ವಾಸವಿದೆ. ಭಾರತದ ಜನಪ್ರಿಯ ರಿಯಾಲಿಟಿ ಶೋಗೆ ಬೆಂಬಲವನ್ನು ಮುಂದುವರಿಸಿ ಆಗಸ್ಟ್ 6ರಿಂದ ಚೊಚ್ಚಲ ಆವೃತ್ತಿಯ OTT ಬಿಗ್ ಬಾಸ್ ಸಂಜೆ 7 ಗಂಟೆಯಿಂದ 24x7 ವೂಟ್ನಲ್ಲಿ ನೇರ ಪ್ರಸಾರವಾಗಲಿದೆ. ಪ್ರಮೋ ಪೂರ್ತಿ ನೋಡಲು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL ಫೋನ್ ನಂಬರ್ 9743103968.